ತಾಲೂಕು ಮತ್ತು ಬೆಳ್ತಂಗಡಿ ತಾಲೂಕಿನ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬಂದ ಮಂಗನ ಕಾಯಿಲೆಯ ಕುರಿತು ಕರಾವಳಿ ಭಾಗದ ಜನರು ಜಾಗೃತರಾಗಿರಬೇಕು ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಂ ರಾಮಕೃಷ್ಣ ರಾವ್ ಹೇಳಿದರು. ಅವರು ನಗರದ ಆರೋಗ್ಯ ಇಲಾಖೆಯ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಪ್ರಮುಖವಾಗಿ ಈ ಕಾಯಿಲೆ ಕಾಡಿನಲ್ಲಿರುವಂತಹ ಉಣ್ಣೆಗಳು ಕಚ್ಚುವುದರಿಂದ ಬರುತ್ತದೆ. ಕಾಡಿನಲ್ಲಿ ಮಂಗಗಳು ಸಾಯುವುದೇ ಈ ಕಾಯಿಲೆಯ ಮುನ್ಸೂಚನೆ ಎಂದು ಹೇಳಿದರು. ಇನ್ನು ಈ ರೋಗವು ಸಾಮಾನ್ಯವಾಗಿ ನವೆಂಬರ್-ಡಿಸೆಂಬರ್ನಿಂದ ಮೇ-ಜೂನ್ ತಿಂಗಳ ಅವಧಿಯಲ್ಲಿ ಕಂಡುಬರುತ್ತದೆ. ರೋಗ ತಗುಲಿದ ಮಂಗಗಳು ಸಾಯುವುದೇ ಈ ರೋಗದ ಪ್ರಾರಂಭಿಕ ಲಕ್ಷಣ ಎಂದು ಅವರು ಹೇಳಿದರು. ಈ ಮಂಗನ ಕಾಯಿಲೆ ಅಂತ ಹೇಳುವಂಥದ್ದು ಒಂದು ವೈರಸ್ಸಿನಿಂದ ಬರುವಂಥ ಕಾಯಿಲೆ. ಇದು ಕೈಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ತಾ ಇದ್ದಾರೆ. ಮಂಗ ಎಲ್ಲಿಯಾದರೂ ಒಂದು ಕಡೆ ಸತ್ತರೆ, ಕಾಡಿನ ಅಥವಾ ಮನೆಯ ಸುತ್ತಮುತ್ತ ಬಂದು ಎಲ್ಲರೂ ಸತ್ತರೆ ನಮ್ಮ ಆರೋಗ್ಯ ಇಲಾಖೆಗೆ ಮತ್ತು ಎನಿಮಲ್ ಹಸ್ಬೆಂಡ್ರಿ ಅಥವಾ ವೆಟರ್ನರಿ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಅರಣ್ಯ ಇಲಾಖೆಗೆ ಜನರು ತಿಳಿಸಬೇಕು. ಪ್ರಮುಖವಾಗಿ ಈ ಕಾಯಿಲೆ ಮಂಗನಿಂದ ವೈರಸ್ಗಳು ಉಣ್ಣಿಗಳ ಮುಖಾಂತರ, ಅಂದರೆ ಟಿಕ್ಸ್ ಅಂತ ಹೇಳ್ತೇವೆ, ಅದರ ಮುಖಾಂತರ ಮನುಷ್ಯನಿಗೆ ಸೋಂಕಾಗ್ತದೆ. ಈ ಟಿಕ್ಸ್ ಕಚ್ಚಿದಾಗ, ವೈರಸ್ಸನ್ನು ಶರೀರದಲ್ಲಿ ಹೊಂದಿರುವ ಈ ಟಿಕ್ಸ್ ಕಚ್ಚಿದಾಗ ಈ ಮಂಗನ ಕಾಯಿಲೆ ಬರ್ತದೆ. ಸಾಮಾನ್ಯ ಡಿಸೆಂಬರಿಂದ ಏಪ್ರಿಲ್ ಮೇವರೆಗೆ ಈ ಕಾಯಿಲೆಗಳು ಕಾಣಿಸುವಂಥ ಸಾಧ್ಯತೆ ಇರ್ತದೆ. ನಮ್ಮ ನಾರಾವಿ ಪ್ರದೇಶ, ಅಳದಂಗಡಿ, ಮುಂಡಾಜೆ, ನೆರಿಯ, ಶಿರಾಡಿ, ನೆಲ್ಯಾಡಿ, ಹೊಲಮಗೂರು, ಸುಳ್ಯ, ಪಂಜ, ಸುಬ್ರಹ್ಮಣ್ಯದಂಥ ಕೆಲವು ಪ್ರದೇಶಗಳಲ್ಲಿ ಜನರು ಭಾಳಷ್ಟು, ಕಾಡಿಗೆ ಸಮೀಪ ಇರುವ ಜನರು ಭಾಳಷ್ಟು ಜಾಗೃತರಾಗಿರಬೇಕು. ಅದೇ ರೀತಿಯಲ್ಲಿ ಕಾಡಿನಲ್ಲಿ ವಾಸಿಸುವವರು ಕೂಡ ಭಾಳಷ್ಟು ಜಾಗೃತರಾಗಿರಬೇಕು.